ಹುಲ್ಲಿಗೆ ಹುಲ್ಲಿಗೆ ಹೊರಟಿದ್ದೇವೆ. ಹುಲ್ಲು ಕೊಯ್ಲಿಕ್ಕ ಇರು ವಿಡಿಯೋ ಅನ್ಪಾರಾ ಸರಿ. ಸಾನ್ವಿ ನಾಮದ ಪದವು ವಿಡಿಯೋ ಮಾಡ್ತಿದ್ದಾಳೆ. ನಾವು ಇಲ್ಲಿಗೆ ಪಂಕ್ತಿ ಬೆರೆತಿದ್ದೇವೆ. ಪಾಪ ಅವರು ಆಫೀಸ್ ಕೆಲಸ ಬಿಟ್ಟು ಇಲ್ಲಿ ಬಂದು ಪಂಕ್ತಿ ಬೆರೆತಿದ್ದಾರೆ. ಬಾವ ಕುಲ್ದಿರ್ ದಕ್ಕೆಗೆ ಬಂದಿದ್ದೇವೆ. ದಕ್ಕೆಗೆ ಆದ್ರೆ ಮೀನಿಲ್ಲ. ಆಯ್ತಾಯ್ತು, ವಾಮಿಟ್ ಬರ್ತುಂಟು ಅವ್ರಿಗೆ ಸೆಕೆಂಡ್ ಇದ್ದು. ನೋಡಿ ಬಾವಾ ಬಾವಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಯಾವಾಗ್ಲೂ ತೋಟಕ್ಕೆ ಇಬ್ರೇ ಬರ್ತಿದ್ವಿ. ಇವತ್ತು ನಮ್ಮೊಟ್ಟಿಗೆ ಜನ ಎಲ್ಲ ಇದ್ದಾರೆ ನೋಡಿ. ಅತ್ತಿಗೆ ಮಗಳು ಹಾಯ್ ಬಣ್ಣ, ಮತ್ತೆ ಅಣ್ಣ ಇದ್ದಾರೆ, ಅವ್ರು ಸ್ವಲ್ಪ ಆಚೆ ಇದ್ದಾರೆ, ಬಿಸಿ ಇದ್ದಾರೆ. ಮತ್ತೆ ಹಸ್ಬೆಂಡ್ ಇದ್ದಾರೆ. ಸೊ ಇವತ್ತು ಎಲ್ಲಿಗೋ ಹೋಗ್ಲಿಕ್ಕೆ ಉಂಟು ನಮ್ಗೆ, ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಹೋಗ್ತಿದ್ದೇವೆ. ಈಗ ಟೈಮ್ ಒಂದು 10-10:30 ಆಗಿರ್ಬೋದು. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ನೋಡಿ ನಮ್ಮ ಅತ್ತಿಗೆಯವರಿಗೆ ಅಣ್ಣನ ಮೇಲೆ ಎಷ್ಟು ಮೋಕೆ. ಹೊರಗೆ ಹೋಗುವಾಗ ಕೊಡೆ ಇಟ್ಕೊಳ್ಬೇಕಂತೆ, ಚಂಡಿ ಆದ್ರೆ ಶೀತ ಆಗ್ತದಂತೆ. ಜ್ವರ ಬಂದಿದಾ ಮಳೆಗ? ಈಗ ನಾವೆಲ್ಲ ಹುಲ್ಲು ಕೊಯ್ಲಿಕ್ಕೆ ಹೋಗುದು ಅಲ್ವಾ ಅಣ್ಣ? ಹುಲ್ಲು ಪೆರೀಲಿಕ್ಕೆ. ಇವನೇ ಇವರ ಸುಪುತ್ರ, ಏಕೈಕ ಸುಪುತ್ರ. ಇಲ್ಲಿ ಇನ್ನೊಂದು. ಈಗ ನಾವು ಎಲ್ಲಿಗೋ ಒಂದು ಹೊರಟು ನಿಂತಿದ್ದೇವೆ. ಅಲ್ಲ, ಹೊರಡ್ಬೇಕಷ್ಟೇ. ಅದಕ್ಕೆಲ್ಲ ಬೇಗ ಬೇಗ ಕೆಲಸ ಆಗಿ ಹೋಗುದು. ಈಗ ಕೆಲಸ ಮಾಡಿ ಹೋಗುದು. ಹಾ ನೋಡಿ ಇವಳೆಷ್ಟು ಗ್ರೇಟ್, ಉಳ್ಳೆಲ್ಲ ಮಾಡ್ತಾಳೆ. ನೀನ್ ಮಾಡುದಿಲ್ಲ. ಓಡು 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 ಓಡು. ಇವನ್ ಸೋಡಿದ ಕೋಟೆ నుంచి ಬಲ್ಪುನ ನೆನಪಿನ ವಿಡಿಯೋ. ಹಾ, ಮತ್ತೆ ಅಕ್ಕ ವಿಶೇಷಗಳು? ಇವತ್ತು ರಜೆಯಾ? ರಜೆ ನಾನು ಹೋಗ್ಲಿಲ್ಲ, ಹಾಗೆ. ಮತ್ತೆ ನನ್ನ ಮಗಳನ್ನು ನೋಡಿ ಹಿಂದೆ ಇದ್ದಲ್ಲ ಹಿಂದೆಯಿಂದ. ಹೆಂಗಂತಲ್ಲ ಅವ್ರಿಗೆ ಮನಿ ಕೊಚ್ಚಿ. ಈಗ ಮಗಳೇ ನೀ ಬಾರಿ ಖುಷಿ ಆತುಂಡು. ಓಡೇ ಪುರ ಹುಲ್ಲಿಗೆ ಹುಲ್ಲಿಗೆ ಹೊರಟಿದ್ದೇವೆ. ಹುಲ್ಲು ಕೊಯ್ಲಿಕ್ಕ ಇರು ವಿಡಿಯೋ ಅನ್ಪಾರಾ ಸರಿ. ಇವರು ಮಳೆಯಲ್ಲಿ ನೆನ್ಕೊಂಡು ಹೋಗ್ತಿದ್ದಾರೆ. ಬಾಯ್ ಬಾಯ್. ಒಯ್ಟೆ ಅಂಚಿಗ ಅಂಚಿಗ ಅಂಚಿಗಾತ ಇಂಚಿ ಬಲೆ ಕೊಯ್ ಬಲೆ. ಬಾಯ್ ಬರ್ಪು ಜರ ಬಲ ಬಲ. ಪೊಯ್ ಪೊಯ್ ಪಾಪ ನಮ್ಮ ಅಣ್ಣ ಕೂಡ ಬಂದಿದ್ದಾರೆ. ಇವತ್ತು ಹೊಸತ್ತಾಗಿ ಜಾಯಿನ್ ಆದದ್ದು ನಮ್ಮ ತೋಟಕ್ಕೆ. ವಿಡಿಯೋ ಮಾಡ್ತೀವಿ. ಅವಳು ಸಾನ್ವಿ ನಾಮದ ಪದವು ವಿಡಿಯೋ ಮಾಡ್ತಿದ್ದಾಳೆ. ನಾವು ಇಲ್ಲಿಗೆ ಪಂಕ್ತಿ ಬೆರೆತಿದ್ದೇವೆ. ಪಾಪ ಅವರು ಆಫೀಸ್ ಕೆಲಸ ಬಿಟ್ಟು ಇಲ್ಲಿ ಬಂದು ಪಂಕ್ತಿ ಬೆರೆತಿದ್ದಾರೆ. ಅಲ್ಲಿದ್ದಾರೆ ನನ್ನ ಗಂಡ, ಈಚೆ ಇದ್ದಾರೆ. ಲೈನ್ ಡೊಲ್ಲೆರಿಗೆ
ಬಚ್ಚಿತು ಅವರಿಗೆ ಹುಲ್ಲು ಪೆರಿಲಿಕ್ಕೆ ಗೊತ್ತಿಲ್ಲ ಆದ್ರೂ ಪೆರಿತಿದ್ದಾರೆ. ಅವರಿಗುಂಟಲ್ಲ ಹುಲ್ಲು ಪೆರಿಲಿಕ್ಕೆ ಗೊತ್ತಿಲ್ಲ ಆದ್ರೂ ಪೆರಿತಿದ್ದಾರೆ ಅಲ್ಲ. ಫಸ್ಟ್ ಟೈಮಾ ಪಾಪ. ಅವರ ಭಾವನಿಗೆ ಹೆಲ್ಪ್ ಮಾಡಿದವರು. ಭಾವ ಅಂದ್ರೆ ಅವರು ನನ್ನ ಗಂಡ. ಕಲ್ಲನ್ನ ಮೂಲ ಗಾಳಿ ಅಂತ ಭಾವಂಜಿ ಫಸ್ಟ್ ನಮಸ್ಕಾರ ಅಂತೇನು. ನನ್ನ ಮಗಳು ಅಲ್ಲಿದ್ದಾಳೆ. ಅಲ್ಲಿದ್ದಾಳೆ ನನ್ನ ಮಗಳು. ಅವರ ಇಬ್ಬರದ್ದು ಮ್ಯಾಚಿಂಗ್ ಹಾ ಅದೇ. ಇನ್ನೊಂದು ಮಗಳು ಇಲ್ಲಿದ್ದಾಳೆ. ಮರ್ಮ ಇಲ್ಲಿದ್ದಾನೆ. ಗಂಡ ಮಾಮಿ ಬಾಯ್. ಕಡೆ ಎಸ್ ಫೈನಲಿ ನಾವು ಮಂಗಳೂರಿಗೆ ಹೊರಟಿವಿ. ಮಂಗಳೂರಿಗೆ ಹೋಗೋದು ಅಂತ ಆಯಿತು. ಸೊ ಫಾರಮ್ ಮಾಲ್ ಸಿಟಿ ಸೆಂಟರ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸಿಟಿ ಸೆಂಟರ್ ಸ್ವಲ್ಪ ರಶ್ ಇರ್ಬೋದು ಅಂತ ಹೇಳಿ ನಾವು ಫಾರಮ್ ಮಾಲ್ಗೆ ಹೋದ್ವಿ. ಹಾಯ್ ಗೈಸ್. ಎಂತ ಹಾಯ್ ಗೆಳೆಯರೇ. ನಾನು ఫుల్ ఫోటో తెప్పొడి. హారర్ జోన్ అవ్వే హారర్ హౌస్ ಹೆಂಗ್ ಪೋತಲ್ಲ ಅಷ್ಟೇ. ಏಯ್ ಏಯ್ ಗೊಬ್ಬರ ನಿಂದು ಸ್ಪಿನ್ನರ್ ಅಂಡಾವು ₹10 ₹20 ಹೆಂಗ ಕೊರ್ಲೆ ಬ್ಯಾಗ್ ಪಾಪ. ಬಾವ ಕುಲ್ದಿರ್ ಬ್ಯಾಗ್ ನೀವು ಹಾಕೊಂಡಿದ್ದಾರೆ ಹೊಸ ಸ್ಟೈಲ್ ಅಂತೆ. ಇದೆಂತದ್ದು ಪೂರ ಎಲ್ಲ ಮಾಡ್ವೀರ ನನ್ನ ನ್ಯೂ ಟ್ರೆಂಡ್ ನೋಡಿ ನೋಡಿ. ಇವರ ಪತಿರಾಯರು. ಅವನಿಗೀಗ ಆಟ ಆಡ್ಬೇಕಂತಲ್ಲ. ನ್ಯೂ ಟ್ರೆಂಡ್ ಬ್ಯಾಗ್. ಗಂಡ ಆರಾಮ ಬಾಲೆ ಪತೊನ್ನೆ ರಿಜ್ಜದ ಧಕ್ಕೆಗೆ ಬಂದಿದ್ದೇವೆ. ಧಕ್ಕೆಗೆ ಆದ್ರೆ ಮೀನಿಲ್ಲ. ಸುಮ್ಮನೆ ಬಂದದ ಇಲ್ಲಿ ಒಮ್ಮೆ ನೋಡುವ ಅಂತ.
दी ओय पोया ಧಕ್ಕೆಗೆ ಬಂದಿದ್ದೇವೆ ನೋಡಿ. ಅವರು ಆ ಸೈಡ್ ಇದ್ದಾರೆ. ಏನಡಿಜ್ಜಿ ಸಾನುಡುಂಡು ಬಚ್ಚಿತು ಈಗ ಸಂಜೆ ಆಯ್ತು, ಮಧ್ಯಾಹ್ನ ಬಂದಿದ್ದೇವೆ ನಾವು. ಧಕ್ಕೆಯಲ್ಲಿ ಎಂತ ಇಲ್ಲ, ಮೀನು ಸೆಲ್ಲ ಎಂತ ಸೆಲ್ಲ. ಎಸ್ ಗೈಸ್, ಮೋಸ್ಟ್ಲಿ ವ್ಲಾಗ್ ಎಂಡ್ ಮಾಡ್ತಾನೆ ಕಾಣ್ತದೆ, ನೋಡುವ. ವಾಪಸ್ ಬರುವಾಗ ಫುಲ್ ಟ್ರಾಫಿಕ್. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಲ್ಲಿ ಟ್ರಾಫಿಕ್ ಇದೆ ಅಂತ. ಟ್ರಾಫಿಕ್ ಆಗಲಿಕ್ಕೆ ಕಾರಣ ಉಂಟು. ಏನಪ್ಪ ಅಂತ ಹೇಳಿದ್ರೆ ನೋಡಿ, ಫುಲ್ ನೀರು ನದಿಯಾಗಿ ಹೋಗಿದೆ, ರೋಡೇ ನದಿಯಾಗಿದೆ. ಸೊ ಅದನ್ನು ನೋಡಿಯೇ ಒಂಥರ ಏನು ನದಿಯಲ್ಲಿ ಹೋದಾಗೆ ಆಗಿದೆ. ಎಷ್ಟು ಗಾಡಿ ಇದರಿಂದಾಗಿ ಹಾಳಾಗ್ಬೋದು ನೋಡಿ. ಫುಲ್ಲು ಎಷ್ಟು ತನಕ ಬರ್ತದೆ ಅಂತ ನೋಡಿ. ಜಸ್ಟ್ ವೆಯ್ಟ್ ಮಾಡಿ, ಈ ಕಡೆಯಿಂದ ತೋರಿಸ್ತೇನೆ ವಿಡಿಯೋ. ಇವಾಗ ನೋಡಿ ಹೇಗಿದೆ ನೋಡಿ. ಸ್ಟ್ರೈಟ್ ರೋಡು, ನ್ಯಾಷನಲ್ ಹೈವೇ, ಆದರೂ ಯಾವ ರೀತಿಯಲ್ಲಿ ನೀರು ನಿಂತಿದೆ ನೋಡಿ. ಇದು ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಈ ಥರ ನೀರು ನಿಂತಿರೋದು. ಒಂದು ವೇಳೆ ಚರಂಡಿ ವ್ಯವಸ್ಥೆ ಇರ್ತಿದ್ರೆ, ಅಂದರೆ ಆ ಕಡೆ ಚರಂಡಿ ವ್ಯವಸ್ಥೆ ಇರ್ತಿದ್ರೆ ಈ ಥರ ಆಗ್ತಾ ಇರಲಿಲ್ಲ ನೋಡಿ. ಫುಲ್ಲು ನೀರು ರಸ್ತೆಯಲ್ಲಿ ಹೋಗ್ತಾ ಉಂಟು. ಟೂ ವೀಲರ್ನವರ ಗತಿಯೇ ಪಾಪ. ಅದಕ್ಕೊಂದು ಜಸ್ಟ್ ಒಂದು ವಿಡಿಯೋ ಮಾಡುವ ಅಂತ ಹೇಳಿ ವಿಡಿಯೋ ಮಾಡಿದೆ. ನೆಕ್ಸ್ಟ್ ನಾವು ಹೋಟೆಲ್ಗೆ ಹೋದ್ವಿ. ಅಲ್ಲಿ ಮಸಾಲೆ ದೋಸೆ, ಕಾಫಿ ಎಲ್ಲ ಕುಡಿದು ಮತ್ತೆ ವಾಪಸ್ ಮನೆಗೆ ಹೋದ್ವಿ. ಅಂದರೆ ನನ್ನ ತಾಯಿ ಮನೆಗೆ ಹೋಗಿದ್ವಿ. ಸೊ ಅದರ ವಿಡಿಯೋ ಕೂಡ ಉಂಟು, ಸ್ವಲ್ಪ ಫನ್ ಇದೆ. ಸೊ ಅದನ್ನು ಕೂಡ ನೋಡಿ. ಇಮಿಡಿಯೇಟಾಗಿ ಅಲ್ಲಿಂದ ಹೊರಟ್ವಿ ನಾವು ಹೋಟೆಲಿಂದ. ಸೊ ಈಗ ತಾಯಿ ಮನೆಗೆ ಹೋಗ್ತಿದ್ದೇವೆ. ಹೋಗುವಾಗಲೇ ಸಿಗುತ್ತಲ್ವ ಮಾಣಿ. ಸೊ ಬನ್ನಿ. ಹಬ್ಬ ಮನೆಗೆ ಬಂದು ತಲುಪಿದ್ದೀವಿ. ಮಾಣಿಗೆ ಬಂದ್ವಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾಣಿಯಲ್ಲಿ ಒಂದು ಡ್ರೆಸ್ ಶಾಪಲ್ಲಿ ರಿಡಕ್ಷನ್ ಹಾಕಿದ್ರು, 20% ಆಫರ್, ಮಾನ್ಸೂನ್ ಆಫರ್. ಅದಕ್ಕೆ ಒಂದು ಸಲ ಹೋಗಿ ಬರುವಂತ ಹೋದ್ವಿ. ಸೊ ಒಂದಷ್ಟು ಡ್ರೆಸ್ಸನ್ನು ಪರ್ಚೇಸ್ ಮಾಡಿದ್ವಿ ನಾನು ಮತ್ತು ಹಸ್ಬೆಂಡ್. ಆ ಒಂದು ಗ್ಯಾಪಲ್ಲಿ ಹೋದದ್ದು, ಮನೆಗೆ ಹೋಗಿದ್ವಿ ಅಲ್ಲ, ಹಾಗಾಗಿ ಗ್ಯಾಪಲ್ಲಿ ಹೋದ್ವಿ. ಸೊ ಇಲ್ಲಿ ನೋಡಿ, ನಾನು ಇಷ್ಟು ಡ್ರೆಸ್ಸನ್ನು ಪರ್ಚೇಸ್ ಮಾಡಿದೆ. ಒಂದು ಲೆಗ್ಗಿನ್ಸ್ ಮತ್ತು ಒಂದು ಟಾಪ್ ಮತ್ತೊಂದು ಸೆಟ್ ಡ್ರೆಸ್, ಇಷ್ಟನ್ನು ಪರ್ಚೇಸ್ ಮಾಡಿದೆ. ರೇಟ್ ಕೂಡ ಅಫೋರ್ಡೆಬಲ್, 945 ನೋಡಿ, ಜಸ್ಟ್ ಅಷ್ಟೇ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನನ್ನ ಅತ್ತಿಗೆ ಮಗಳು, ದೊಡ್ಡ ಅತ್ತಿಗೆ ಮಗಳು, ಇವತ್ತೊಂದು ಕ್ವಶನ್ ಕೇಳ್ತಾ ಇದ್ದೇನೆ ನನ್ನ ವ್ಲಾಗ್ ಅಲ್ಲಿ. ಇದು ನನ್ನ ದೊಡ್ಡ ಅತ್ತಿಗೆ ಮಗಳು, ಓಕೆನಾ? ಇವಳನ್ನು ಕರೆಕ್ಟ್ ಆಗಿ ನೋಡಿ. ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಇವಳು ಎಷ್ಟನೇ ಕ್ಲಾಸ್ ಅಂತ ನೀವು ಗೆಸ್ ಮಾಡ್ಬೇಕು, ಓಕೆನಾ? ಇವಳ ಹೆಸರು ಸಾನ್ವಿ ಅಂತ. ಇವಳು ಎಷ್ಟನೇ ಕ್ಲಾಸ್ ಅಂತ ನೀವು ಗೆಸ್ ಮಾಡಬೇಕು. ಯಾರು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೋ ಸೊ ಅವರಿಗೆ ಈ ಸಲ ಗಿಫ್ಟ್ ಇದೆ, ಓಕೆನಾ? ಇಷ್ಟೇ ಅಲ್ಲ, ಇನ್ನೊಂದು ಕ್ವಶನ್ ಕೂಡ ಇದೆ. ಸೊ ಫಸ್ಟ್ ಕ್ವಶನ್, ನಮ್ಮ ಸಾನ್ವಿ ಎಷ್ಟನೇ ಕ್ಲಾಸ್ ಅಂತ ನೀವು ಗೆಸ್ ಮಾಡಬೇಕು. ನನಗೆ ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಆನ್ಸರ್ ಮಾಡಬೇಕು, ಕಮೆಂಟಲ್ಲಿ ಆನ್ಸರ್ ಮಾಡುವಾಗಿಲ್ಲ, ಓಕೆನಾ? ಇದು ನನ್ನ ಚಿಕ್ಕ ಅತ್ತಿಗೆಯ ಹಸ್ಬೆಂಡ್, ನನಗೆ ಅಣ್ಣ ಆಗಬೇಕು. ಸೊ ಸೆಕೆಂಡ್ ಕ್ವೆಶನ್ ಏನಪ್ಪ ಅಂತ ಹೇಳಿದರೆ, ಇವರ ಏಜ್ ಎಷ್ಟು ಅಂತ ಗೆಸ್ ಮಾಡಬೇಕು, ಓಕೆನಾ? ಕರೆಕ್ಟ್ ಏಜ್ ಎಷ್ಟು ಅಂತ ಗೆಸ್ ಮಾಡಬೇಕು. ಕ್ವೆಶನ್ ನಂಬರ್ 1 ಸಾನ್ವಿ ಎಷ್ಟನೇ ಕ್ಲಾಸ್. ಕ್ವೆಶನ್ ನಂಬರ್ 2 ನನ್ನ ಅಣ್ಣ ಅವರ ಏಜ್ ಎಷ್ಟು. ಒಂದು ಕ್ಲೂ ಕೊರ್ಲೆ. ಏತ್ ವರ್ಷದ ಉಲಾಯಿ 35ರಿಂದ 50 ವರ್ಷದ ಒಳಗೆ ಇವರ ಏಜ್. ಸೊ ಯಾರು ಗೆಸ್ ಮಾಡ್ತಾರೆ ಸೊ ಅವರಿಗೆ ಗಿಫ್ಟ್. ಸರಿ, ಮತ್ತೆ ಒಂದೇ ಸಲ ಆನ್ಸರ್ ಮಾಡ್ಲಿಕ್ಕೆ. ಒಂದು ಇವಳು ಎಷ್ಟನೇ ಕ್ಲಾಸ್ ಅಂತ ಗೆಸ್ ಮಾಡ್ಬೇಕು, ಮತ್ತೊಂದು ಈ ಅಣ್ಣ ಅವರ ಏಜ್ ಎಷ್ಟು ಅಂತ ಹೇಳ್ಬೇಕು. ಎಸ್, ನಂಗೆ ಆನ್ಸರ್ ಹೇಳುದಾದ್ರೆ, ಇವತ್ತಿಂದ ಈ ವ್ಲಾಗ್ ಹೋದಲ್ಲಿಂದ 24 ಗಂಟೆ ಟೈಮ್ ಇದೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅವಾಯ್ಡ್ ಮಾಡಿ. ಸೊ ಕೊರಲ್ಯಾ ಜಿಜಿ ಏರಿಗ್ಲ ಕೊರಿಯರ್ ಅಜ್ಜಿ.
ಮತ್ತೆ ನನ್ನ ಫ್ಯಾಮಿಲಿ ಅಂದ್ರೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಇದ್ದಾರಲ್ಲ ಅವರಿಗೆ ಅವಕಾಶ ಇಲ್ಲ. ಫಸ್ಟಿಗೆ ಹೇಳಿ ಬಿಡ್ತೇನೆ, ಅವರಿಗೆ ಏಜ್ ಗೊತ್ತಿರ್ತದೆ, ಹಾಗಾಗಿ ಅವರಿಗೆ ಅವಕಾಶ ಇಲ್ಲ. ಸೊ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ ಅವರಿಗೆ ಗಿಫ್ಟ್ ಕಳಿಸಿ ಕೊಡ್ತೇನೆ. ಒಂದು ರೂಲ್ಸ್ ಏನಪ್ಪ ಅಂತ ಹೇಳಿದ್ರೆ, ನಂಗೆ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಇನ್ಸ್ಟಾಗ್ರಾಮ್ ಲಿಂಕ್ ಮತ್ತೆ ವಾಟ್ಸಪ್ ನಂಬರ್. ಸೊ ಅದ್ರಲ್ಲಿ ನಂಗೆ ಆನ್ಸರ್ ಮಾಡಬೇಕು. 2 ಕ್ವೆಶ್ಚನ್ಗೆ ಕೂಡ ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು. ಒಂದೇ ಚಾನ್ಸ್, ಇನ್ನು ಹಾಗೆ ಹೀಗೆ ಅಂತ ಒಂದೊಂದೇ ಹೇಳಿಕ್ಕಿಲ್ಲ, ಒಂದೇ ಚಾನ್ಸ್ ಇರೋದು. ಫಸ್ಟ್ ಯಾವ್ದು ಆನ್ಸರ್ ಮಾಡ್ತಿರೋ ಅದೇ ಫೈನಲ್. ಸೊ ಯಾರು ನೋಡುವ, ತುಂಬಾ ಜನ ಆನ್ಸರ್ ಮಾಡಿದ್ರೆ ಚೀಟಿ ಹಾಕಿ ಮೊದಲಿನ ತರ ನೋಡುವ ಯಾರಿಗೆ ವಿನ್ನರ್ ಆಗ್ತಾರೆ ಅಂತ. ಸೊ ಒಂದು ಸಾಂಗ್ ವರ್ಡ್ ಹೊಡಿತೆ, ಜೇನಿನಗೂಡು ನಾವೇ. ಇವರು ಸ್ವಲ್ಪ ಉಗುರು ಹಚ್ಚಿದ್ರಲ್ಲಿ ಬಿಸಿ ಇದ್ದಾರೆ. ಅವ ಮೊಬೈಲ್ ಒತ್ತುದ್ರಲ್ಲಿ ಇಲ್ವಾ? ಏಪಲ್ಲ ಮೊಬೈಲ್ ಡೆಪ್ಪತ್ತಾ. ಮತ್ತೆ ಅಕ್ಕ ಮಲಗುದ್ರಲ್ಲಿ ಈಗ ಇದ್ದಾರೆ. ಸ್ವಲ್ಪ 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 ಮಾಲಿದ್ದಾರೆ. ಇವರೊಂದು ಯಾವಾಗ್ಲೂ ನಾನು ಲಾಗಿಗೆ ವಿಡಿಯೋ ಮಾಡುವಾಗ ಆಚೆ ತಿರ್ಬೋದು, ಇಲ್ಲದಿದ್ರೆ ಕಣ್ಣು ಮುಚ್ಚಿದು. ಅವರ ಕಣ್ಣು ಚಂದ, ಅದಕ್ಕೆ ಅವರಿಗೆ ದೃಷ್ಟಿ ಆಗ್ಬೋದು ಅಂತ ಹೇಳಿ ಹಾಗೆ ಮಾಡುದವರು. ಇವರೆಲ್ಲ ಸೆಟ್ ಆಗಿದ್ದಾರೆ ವ್ಲಾಗಿಗೆ, ಇವರು ಮಾತ್ರ ಇನ್ನು ಸಹ ಸೆಟ್ ಆಗ್ಬೇಕಷ್ಟೇ. ಎಂತ 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 ರಾಗಡ್ ಬಂದಿರ ಅವರಿಗೆ ನಾಚಿಗೆ. ನೋಡಿ ನನ್ನ ಅಕ್ಕ ಎಷ್ಟು ಜೋರಿದ್ದಾರೆ ನೋಡಿ. ಅವಲ್ಪ ಲೈಟ್ ಹಾಕೊಂಡು ಗೊಂಬೆ ಯಾರಾಗೆ ಕಾಣ್ತದೆ ನಿಮ್ಗೆ ಒಂದು ಕಮೆಂಟ್ ಮಾಡಿ ಆಯ್ತಾ. ಇವರನ್ನು ನೋಡುವಾಗ ನಿಮ್ಗೆ ಯಾವ ಫಿಲ್ಮ್ ಆಕ್ಟರ್ನ ನೆನಪಾಗ್ತದೆ? ಒಬ್ರು ವಿಲನ್ ಇದ್ದಾರೆ ಫಿಲ್ಮ್ ಅಲ್ಲಿ, ಅವರ ನೆನಪಾಗ್ತದ? ಕಮೆಂಟ್ ಮಾಡಿ. ಶಾರುಖ್ ಖಾನ್ ತೂಲಿ ಇದು ಮರ್ಯಾದೆ ಎತ್ತೋದಿಲ್ಲ ರಕ್ಕ. ಹಾ, ಇವರು ಕಲ್ಲಡ್ಕದ ಗೊಂಬೆ. ಇವರನ್ನು ಹೇಳ್ಬೇಕಿತ್ತು ಎಷ್ಟನೇ ಕ್ಲಾಸ್ ಅಂತ. ಅಲ್ಲ, ಇವರು ಟೀಚರ್ ಅಂತ ಯಾರಾದ್ರೂ ಹೇಳ್ಬೋದು ಇವರನ್ನು. ಸ್ಟೂಡೆಂಟ್ ಆಗಿದ್ದಾರೆ. ಆಯ್ತಾಯ್ತು, ವಾಮಿಟ್ ಬರ್ತುಂಟು ಅವರಿಗೆ ಸೆಕೆಂಡ್ ಇದ್ದು. ನೋಡಿ ಬಾವಾ ಬಾವಾ. ಗುಡ್ ನ್ಯೂಸ್ ಗುಡ್ ನ್ಯೂಸ್. ಹೆಣ್ಮಗು ಹೆಣ್ಮಗು. ಅಲ್ಲ ಅಲ್ಲ, ನೀವು ಹೆಣ್ಮಗು ಅಂತ ಹೇಳಿದ್ರಿ, ನಿಮ್ಗೆ ಗಂಡು ಮಗು. ನೋಡಿ ಎಲ್ಲರನ್ನು ಸರಿಯಾಗಿ ನೋಡಿ. ಇದು ಇವರ ಸುಪುತ್ರ, ಇದು ನಮ್ಮ ನೋಡಿದಿರಲ್ಲ, ಯಾವಾಗ್ಲೂ ನೋಡ್ತಿರಲ್ಲ. ಇದು ಇವರ ಸುಪುತ್ರಿ. ಒಂದೇ ತರ ಅಲ್ವಾ ಇಬ್ರು ಸಹ? ತುಕ ಮೋನೆ ತುಕ. ನನ್ನ ಸುಪುತ್ರ ನಿನ್ನ ಅಮ್ಮ ಹೋಗಿದ್ದಾರಲ್ಲ, ನಿನ್ನ ಸುಪುತ್ರ ಕಾಲೇಜಿಗೆ ಹೋಗಿದ್ದಾನಾ? ಅಮ್ಮ ಬರ್ಪ, ಟಾಟಾ ಬಾಯ್. ಮಾಗರ ಪಂಚಮಿಗೆ ಅರ್ಪಾವ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್.